ಬೆಳಪು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಗುರುವಾರ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ 10ನೇ ಬಾರಿ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷೆಯಾಗಿ ಕಳೆದ ಬಾರಿಯ ಅಧ್ಯಕ್ಷೆ ಶ್ರೀಮತಿ ಶೋಭಾ ಭಟ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾ ಅಧಿಕಾರಿಯಾಗಿ ತೋಟಗಾರಿಕಾ ಇಲಾಖಾಧಿಕಾರಿ ನಿದೇಶ್ ಕುಮಾರ್ ರವರು ಚುನಾವಣಾ ಪ್ರಕ್ರಿಯೆ ನಡೆಸಿಕೊಟ್ಟರು. ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಕಾಪು ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಯುಸಿ ಶೇಖ್ ಅಬ್ದಾ, ಗ್ರಾಮ ಪಂಚಾಯತ್ ಸದಸ್ಯರು ಸಹಿತ ಗಣ್ಯರು ಶುಭ ಹಾರೈಸಿದರು. ಈ ಚುನಾವಣೆಯಲ್ಲಿ ಹೆಚ್ಚಿನ ಅಂಶ ನಮ್ಮ ಉಡುಪಿ ಜಿಲ್ಲೆಯ ಚರಿತ್ರೆಯಲ್ಲಿ ಸರ್ವಾನುಮತದಿಂದ ಆಯ್ಕೆ ಆಗುವಂಥದ್ದು ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಥಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದು ಅಲ್ಲದೆ ದೇವಿಪ್ರಸಾದ್ ಶೆಟ್ಟರು ಇದು 10ನೇ ಬಾರಿ ಪಂಚಾಯತ್ನ ಅಧ್ಯಕ್ಷರಾಗುವಂಥದ್ದು ಗಿನ್ನಿಸ್ ದಾಖಲೆ. ಇವತ್ತು ಅಧ್ಯಕ್ಷರಾಗಿರುವಂಥದ್ದು ಮಾತ್ರ ಅಲ್ಲ, ಈ ಗ್ರಾಮ ಪಂಚಾಯತನ್ನ ಇಡೀ ನಮ್ಮ ದೇಶದ ಭೂಪಟದಲ್ಲಿ ಎತ್ತಿ ತೋರಿಸುವಂಥ ಕೆಲಸ ಕಾರ್ಯವನ್ನು ಅವರ ಅಧಿಕಾರ ಅವಧಿಯಲ್ಲಿ ಅವರು ನಡೆಸಿದ್ದಾರೆ. ಸಣ್ಣ ಗ್ರಾಮ ಆಗಿದ್ದರೂ ಕೂಡ ಎಲ್ಲ ರೀತಿಯ ಮೂಲಭೂತವಾದಂಥ ಸೌಲಭ್ಯಗಳನ್ನು, ಅದು ಮಾತ್ರ ಅಲ್ಲದೆ ಇವತ್ತು ಕಾಪುವಿನ ಕೇಂದ್ರ ಸ್ಥಳದಲ್ಲಿ ಇರಬೇಕಾದಂಥ ಎಲ್ಲ ಒಂದು ವ್ಯವಸ್ಥೆಗಳು ಕೂಡ ಇವತ್ತು ಬೆಳಕು ಬರುವಂಥ ಅವಕಾಶ ಆಗಿದೆ. ರಿಸರ್ಚ್ ಸೆಂಟರ್, ಪೋಸ್ಟ್ ಗ್ರಾಜ್ಯುಯೇಷನ್ ಸೆಂಟರ್, ಪಾಲಿಟೆಕ್ನಿಕ್ ಕಾಲೇಜು, ಮೌಲಾನಾ ಆಜಾದ್ ಸ್ಕೂಲು, ITI ಕಾಲೇಜು, ಕೈಗಾರಿಕಾ ಪಾರ್ಕು, ಪ್ರವಾಸೋದ್ಯಮಕ್ಕೆ ಒತ್ತು ಕೊಟ್ಟು ಎಲ್ಲ ರೀತಿಯ ಇದಕ್ಕೂ ಕೂಡ ಚಾಲನೆ ಕೊಡುವಂಥ ಒಂದು ಅವಕಾಶ ದೇವಿಪ್ರಸಾದ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಪಂಚಾಯತ್ ಉಪಾಧ್ಯಕ್ಷರು ಅದೇ ಪಂಚಾಯತ್ ಸದಸ್ಯರುಗಳ ನೇತೃತ್ವದಲ್ಲಿ ಇವತ್ತು ನಡೆದಿದೆ. ಪಂಚಾಯಿತಿ ಆಡಳಿತದಲ್ಲಿ ಮಾಡದೆ ಪಕ್ಷಾತೀತವಾಗಿ ಗ್ರಾಮಾಭಿವೃದ್ಧಿಯ ಸಮಿತಿಯ ಮೂಲಕ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳನ್ನು ಆಯ್ಕೆ ಮಾಡುವಂಥ ಒಂದು ದೊಡ್ಡ ಕಾರ್ಯವನ್ನು ಮಾಡುವ ಮೂಲಕ 2 ಬಾರಿ ಅವಿರೋಧವಾಗಿ ಪಂಚಾಯಿತಿಯಲ್ಲಿ ಚುನಾವಣೆ ಇಲ್ಲದೆ ನಾವು ಆಯ್ಕೆಯಾಗಿದ್ದೆವು. ನಾನಂತೂ 1 ಬಾರಿ ಪಂಚಾಯಿತಿಯ ಚುನಾವಣೆಯಲ್ಲಿ ಮತ್ತೆ ನಿರಂತರವಾಗಿ ಅವಿರೋಧವಾಗಿ ಆಯ್ಕೆಯಾಗಿಕೊಂಡು ಬರ್ತಾ ಇದ್ದೇನೆ. ಈ ಬಾರಿ ನಾವು ಪಂಚಾಯಿತಿಯ ಅಧ್ಯಕ್ಷ ಸ್ಥಾನವನ್ನು ನಿರಾಕರಿಸಿದಾಗ ಕೂಡ ನಮ್ಮೆಲ್ಲರೂ ಸೇರಿ ನೀವೇ ಅಧ್ಯಕ್ಷರಾಗಬೇಕು, ಇನ್ನಷ್ಟು ಕೆಲಸ ಕಾರ್ಯಗಳು ಇಲ್ಲಿ ನಡೀಬೇಕು, ನಮ್ಮ ಗ್ರಾಮ ಇನ್ನಷ್ಟು ರಾಷ್ಟ್ರದಲ್ಲಿ ಗುರುತಿಸಿಕೊಳ್ಬೇಕು, ಅಂತಾರಾಷ್ಟ್ರೀಯ ಮನ್ನಣೆ ಸಿಗಬೇಕು ಎಂಬ ಭಾವನೆಯಿಂದ ನಾನು 10ನೇ ಬಾರಿಗೆ ಈ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ 10 ಬಾರಿಗೆ ಪಂಚಾಯತ್ ಅಧ್ಯಕ್ಷನಾಗುವಂಥ ಅವಕಾಶವನ್ನು ನಮ್ಮಷ್ಟು ವರ್ಷದ ಕನಸಾಗಿತ್ತು. ಈ ಗ್ರಾಮದ ಜನರಿಗೆ ಮತ್ತು ಈ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ, ಈ ಜಿಲ್ಲೆಯ ಈ ರಾಜ್ಯದ ಮಕ್ಕಳಿಗೆ, ಬಡ ಮಕ್ಕಳಿಗೆ KGಯಿಂದ PGವರೆಗೆ ವಿದ್ಯಾಸಂಸ್ಥೆಗಳನ್ನು ಈ ಗ್ರಾಮದಲ್ಲಿ ಮಾಡಬೇಕು ಅಂತ. ಬೆಳಪು ಕಾಡು ಎಂದೇ ಪ್ರಸಿದ್ಧಿ ಪಡೆದಂಥ ಈ ಗ್ರಾಮವನ್ನು ಬೆಳಪು ಅಭಿವೃದ್ಧಿಯಲ್ಲಿ ಮಾದರಿಯನ್ನಾಗಿ ತೋರಿಸಿಕೊಡಬೇಕು, ಬೆಳಪಿಗೆ ಬೆಳಕು ನೀಡಬೇಕು, ಬೆಳಪು ಕೈಗಾರಿಕಾ, ಶೈಕ್ಷಣಿಕ, ಪ್ರವಾಸೋದ್ಯಮ ಗ್ರಾಮವಾಗಿ ಮಾರ್ಪಾಡುಗೊಳ್ಳಬೇಕು. ಅದನ್ನು ಮಾಡಿ ತೋರಿಸಿದ್ದೇವೆ. ಪಾಲಿಟೆಕ್ನಿಕ್ ಕಾಲೇಜ್ ಆಗಿದೆ, ಈ ಅತ್ಯಾಧುನಿಕ ವಿಜ್ಞಾನ ಸಂಶೋಧನಾ ಕೇಂದ್ರದ ಕಾಮಗಾರಿ ಸಾಗ್ತಾ ಇದೆ, ಇಂಡಸ್ಟ್ರಿಯಲ್ ಪಾರ್ಕ್ ಆಗಿದೆ. ಮುಂದಿನ ನನ್ನ ನಾನು ಪಂಚಾಯತ್ ಅಧ್ಯಕ್ಷನ ಪ್ರಥಮ ಯೋಜನೆ ತಾವೆಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ. ಇಡೀ ಎಲ್ಲಿ ನೋಡಿದ್ರು ಅಲ್ಲಿ ನಮ್ಮ ಬೆಳಪು ಅಂತಲ್ಲ 16 ಗ್ರಾಮಗಳಲ್ಲಿ ಕಸದ ಸಮಸ್ಯೆ. ಇದಕ್ಕೆ ಅನೇಕ ಸಮಸ್ಯೆಗಳು, ಕಸದಿಂದಾಗಿ ಮಾನವನ ಆರೋಗ್ಯದಲ್ಲಿ ಆಗುವಂಥ ದುಷ್ಪರಿಣಾಮ, ಕಸದಿಂದ ಇಡೀ ಗ್ರಾಮದ ಸೊಗಸು ಹಾಳಾಗುವಂಥದ್ದು, ಸ್ವಚ್ಛ ಗ್ರಾಮವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಆಗದಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಇದಕ್ಕಾಗಿ ಈಗಾಗಲೇ ಒಂದು ಯೋಜನೆಯನ್ನು ಸಿದ್ಧಪಡಿಸಿದ್ದೇನೆ. ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯಾವ ಗ್ರಾಮ ಪಂಚಾಯತಿಗಳು ನಮ್ಮೊಂದಿಗೆ ಕೈ ಜೋಡಿಸಲಿಕ್ಕೆ ಸಿದ್ಧ ಇದ್ದೇವೆ ಅವರನ್ನು ಸೇರಿಸಿಕೊಂಡು ಕಸದಿಂದ ರಸ ಮಾಡುವಂಥ ಅತ್ಯಾಧುನಿಕವಾದಂಥ ಯೋಜನೆಗೆ ಈಗ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಮೂಲಕ ಸಿದ್ಧಪಡಿಸಿಕೊಂಡಿದ್ದೇನೆ. ಅದು ಅತ್ಯಾಧುನಿಕವಾಗಿರಬೇಕು. ಆ ಯೋಜನೆಯಿಂದ 116 ಜನರಿಗೆ ಉದ್ಯೋಗ ದೊರಕಬೇಕು. ಆ ಯೋಜನೆಯಿಂದ ನಮ್ಮ ಪಂಚಾಯತಿಗೆ ಆರ್ಥಿಕ ಸಬಲೀಕರಣಕ್ಕೆ ಅವಕಾಶ ಆಗಬೇಕು ಎಂಬ
ಒಂದು ಯೋಜನೆ ಆಗಿದೆ. 15 ದಿನಗಳ ಒಳಗೆ ಅದಕ್ಕೆ ನಾವು ಚಾಲನೆ ಕೊಡ್ತೇವೆ. ಅದು ಅತ್ಯಂತ ಬಯೋಗ್ಯಾಸ್ ಸಿದ್ಧಪಡಿಸುವಂಥದ್ದು ಘನತ್ಯಾಜ್ಯದಿಂದ ನಮ್ಮ ಪ್ಲಾಸ್ಟಿಕ್ ಮತ್ತು ಇತರ ತ್ಯಾಜ್ಯಗಳನ್ನು ಮಾರುಕಟ್ಟೆಗೆ ಹಸ್ತಾಂತರ ಮಾಡುವಂಥದ್ದನ್ನು ಈಗಾಗಲೇ ಆ ಯೋಜನೆಯಲ್ಲಿ ಕಾರ್ಯಕ್ರಮಗಳಿದೆ. ಅದರೊಂದಿಗೆ ಈ ಗ್ರಾಮದಲ್ಲಿ ಯುವಕರಿಗೆ ಮತ್ತು ಕ್ರೀಡಾಳುಗಳಿಗೆ ಉತ್ತೇಜನ ಕೊಡುವ ಉದ್ದೇಶದಿಂದ ನಾವು ಕ್ರಿಕೆಟ್ ಮಂಡಳಿಯವರ ಸಹಕಾರದಿಂದ, ಕರ್ನಾಟಕ ರಾಜ್ಯ ಕ್ರಿಕೆಟ್ ಬೋರ್ಡ್ನವರ ಸಹಕಾರದಿಂದ ಅತ್ಯುನ್ನತವಾದಂಥ ಆಧುನಿಕ ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಚಾಲನೆ ಕೊಡ್ತೇವೆ. ಅದರೊಂದಿಗೆ ನಮ್ಮ ಗ್ರಾಮದಲ್ಲಿ ಬಹಳಷ್ಟು ವರ್ಷಗಳಿಂದ ವಾಸಿಸುವ ಜನರಿಗೆ ಹಕ್ಕುಪತ್ರ ಇಲ್ಲ.